ಪ್ರತಿಭಟನೆಗೆ ನಮಗೆ ಅವರು ಆಕ್ಷೇಪ ಮಾಡಲಿಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಇಂಥ ಗೂಂಡಗಳನ್ನು ಕೂಡ ಕಳಿಸ್ತಾ ಇದ್ದಾರೆ ಅಂತ ಲೆಕ್ಕ. ಈ ವ್ಯಕ್ತಿ ಕನ್ನಡ ಓದ್ಲಿಕ್ಕೆ ಬರುದಿಲ್ಲ, ಈ ರೀತಿ ಮಾಡ್ತಾರೆ. ನಾಚಿಗೆ ಮಾನ ಮರೆದಿಲ್ಲೋ ತಹಸೀಲ್ದಾರಿಗೆ? ಎಲ್ಲಿದ್ರೆ ಅವರಿಗೆ ಅದು ಏಕವಚನ, ಇದು ಏಕವಚನ ಮಾತಾಡಬೇಡ್ವಾ? ಇವನು ಅವರ ಚಡ್ಡಿ ಒಳಗೆ ನಮಗೇನು ಸಾಯಿಲ್ ಇವನು. ಸಾಮಾನ್ಯ ಜ್ಞಾನ ಇಲ್ಲದಂತಹ ವ್ಯಕ್ತಿಗಳು ಇಲಾಖೆಯಲ್ಲಿದ್ದರೆ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳೋದಕ್ಕೆ ಇವರೇ ಕಾರಣ. ನಿಮ್ಮ ಮಾನವತೆ ಎಲ್ಲೇ ಸತ್ತು ಹೋಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಿದ್ದೇನೆ. ತಹಶೀಲ್ದಾರ್ಗೆ ಇಲ್ಲಿ ಇರ್ಲಿಕ್ಕೆ ಯೋಗ್ಯರು ಕೂಡ ಅಲ್ಲ ಅಂತ ಹೋರಾಟ ಮಾಡ್ತೇವೆ, ತ್ಯಾಗನೂ ಮಾಡ್ತೇವೆ. ಆ ಹೋರಾಟದಲ್ಲಿ ಗೆಲ್ತೇವೆ. ಇದು ರಾಧಮ್ಮನವರ ಮನೆಯಲ್ಲಿ ನಾವು ಬಿಲ್ಲು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರಂತೆ. ಅದಕ್ಕೆ ತಹಶೀಲ್ದಾರ್ ನಾನು ಹೇಳ್ತಾ ಇದ್ದೀನಿ, ಬೆರಳು ತೋರಿಸಿ ಹೇಳಿದ್ದಾರೆ ಈ ಮನೆಯನ್ನೇ ಕನೆಕ್ಷನ್ ತೆಗೀರಿ ಅಂತ ಹೇಳಿ. ಇಂಥ ಅಹಂಕಾರ ಇದ್ರೆ ಇವ ತಹಶೀಲ್ದಾರ್ ಇವ ಇಂಥ ಕ್ರಿಮಿನಲ್ ಆರೋಪಿಯನ್ನು ಅರೆಸ್ಟ್ ಮಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ವಾ? ಅವ ಕ್ರಿಮಿನಲ್ ಅವ. ಈ ರೀತಿಯಲ್ಲಿ ಈ ಮನೆ ನನ್ನಲ್ಲಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೇನೆ. ಈ ಮನೆಯನ್ನು ತೆಗಿರಿ, ಮತ್ತೆ ರೇಣುಗೆ ಹೋಯ್ತು ಈ ಮನೆಯನ್ನು ತೆಗಿರಿ ಅಂತೇಳಿ. ಇಲ್ಲಿ ಹೇಳ್ತಾರೆ ರೇಣುಕಮ್ಮಯ್ಯಗೆ ನಾವು ಆದೇಶ ಬಂದಿದೆ ಅಂತೇಳಿ. ನಾನು ಅವ್ರಿಗೆ ಗೌರವ ಕೊಡ್ತಿದ್ದೆ. ತಪ್ಪು ಕೆಲಸ ಮಾಡಿದವ್ರಿಗೆ ಯಾವ ಗೌರವ ಕೊಡ್ತಿಲ್ಲ. ಪೊಲೀಸ್ ಭಾಷೆ ಗೊತ್ತಿದ್ದಲ್ಲ. ನನ್ನನ್ನು ಅರೆಸ್ಟ್ ಮಾಡಿ ತಪ್ಪು ಮಾಡಿದ್ರೆ ನೀವು ಎಂತ ಹೊಡಿತೀರಿ? ಅದು ಭಾಷೆ ಈಗ ಹೇಳ್ಬೇಡಲ್ಲ, ಅಲ್ಲಿ ರೆಕಾರ್ಡ್ ಮಾಡ್ತಿರ್ತಾರೆ. ಆ ರೀತಿ ಯಾಕೆ ಹೇಳಿ? ಆ ರೀತಿ ಭಾಷೆಯಲ್ಲಿ ಹೇಳಿದ್ರೆ ಮತ್ತೆ ಅರ್ಥ ಆಗುದು ಇವರಿಗೆ. ಈ ಜನಕ್ಕೆ ಮತ್ತೆ ಎಂತ ಯಾವ ಭಾಷೆಯಲ್ಲಿ ಹೇಳ್ಬೇಕು? ಅಪರಾಧಿ ತಾನೆ, ಕ್ರಿಮಿನಲ್ ಅಪರಾಧಿ ತಾನೆ. ಈಗ ಕ್ರಿಮಿನಲ್ ಪ್ರಕರಣದ ಒಂದು ಆರೋಪಿ ತಹಶೀಲ್ದಾರ್ ಚೇಂಬರ್ ಅಲ್ಲಿ ಕೂತಿದ್ದಾರೆ ಅಂತಾಗಿದೆ. ಇದು ನಮ್ಮ ದುರ್ದವ್ಯ. ಈಗ ಪ್ರತಿಭಟನೆಗೆ ನಮಗೆ ಅವರು ಆಕ್ಷೇಪ ಮಾಡಲಿಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಇಂಥ ಗೂಂಡಗಳನ್ನು ಕೂಡ ಕಳಿಸ್ತಾ ಇದ್ದಾರೆ ಅಂತ ಲೆಕ್ಕ. ಈಗ ಇರ್ಲಿ, ನಮಗೆ ಇರುವಂತದ್ದು ಈಗ ಇರ್ಲಿ ನೋಡಿ, ಒಂದು ವಿಷಯ ಹೇಳ್ತೇನೆ ಇಲ್ಲಿ, ಒಂದು ವಿಷಯ ಹೇಳ್ತೇನೆ. ಒಂದು ವಿಷಯ ಇರ್ಲಿ, ಇಲ್ಲಿ ಕೇಳಿ. ನನಗೆ ವರ್ಷ 65 ಏನಿದ್ರು ಕೂಡ ತಹಶೀಲ್ದಾರಿಗೆ 40 ಕಳೆದಿರ್ಬೋದು, ಆಯ್ತಲ್ಲ. ಈ ತಹಶೀಲ್ದಾರ್ ನನ್ನ ಪ್ರಾಯದಿಂದ 20 ವರ್ಷ ಸಣ್ಣವನು ಇರಬೇಕು. ಹೀಗಿರುವ ನಾನು ಏಕವಚನ ಮಾತಾಡಬಾರ್ದು ಅಂತ ಹೇಳುವುದೇ ತಪ್ಪು. ಸ್ಪಷ್ಟವಾಗಿ ಕನ್ನಡದಲ್ಲಿ ಟೈಪ್ ಮಾಡಿ ಕೊಟ್ಟಿದ್ದೇವೆ. ರಾಧಮ್ಮನ ಮನೆಯ ಅಕ್ರಮವಾಗಿ ಧ್ವಂಸ ಮಾಡಿದ್ದಾರೆ, ರಾಧಮ್ಮನ ಮನೆಯನ್ನು ತೆರವು ಮಾಡಿದ ತಪ್ಪು, ಅದಕ್ಕೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ. ಅವಾಗ ಪೊಲೀಸ್ ಇಲಾಖೆ ಕೊಡ್ತಾರಂತೆ. ಇವರು ರೇಣು ಅಂದ್ರೆ ಕನ್ನಡ ಓದ್ಲಿಕ್ಕೆ ಬಾರದಂತ ವ್ಯಕ್ತಿ ಇವರು. ಈ ಜನ, ಈ ವ್ಯಕ್ತಿ ಕನ್ನಡ ಓದ್ಲಿಕ್ಕೆ ಬರುದಿಲ್ಲ ಎಲ್ಲ ನೋಡಿ. ಇದು ಎಂತದಿದು? ಈ ರೀತಿ ಮಾಡ್ತಾರೆ. ನಾಚಿಗೆ ಮಾನ ಮರೆದಿಲ್ಲೋ ತಹಸೀಲ್ದಾರಿಗೆ? ಎಲ್ಲಿದ್ರೆ ಅವರಿಗೆ ಅದು ಏಕವಚನ, ಇದು ಏಕವಚನ ಮಾತಾಡಬೇಡ್ವಾ? ಇದು ಇಂಥ ಕೆಲಸ ಮಾಡುವ ಕ್ರಿಮಿನಲ್ ಅಪರಾಧಿ ಇವನು, ಮಾತಾಡಬಾರ್ದು ಅಂತ ಹೇಳಿದ್ರೆ. ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು ಅಂತಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಿದಾಗ ಅಲ್ಲಿರುವಂಥ ಬಾರ್ಗಳನ್ನು ತೆಗಿಬೇಕು. ತೆಗಿಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಲ್ಲಿ ಬಂದ್ ಆಗಿದೆ. ಎಲ್ಲಿ ದಾರಿ ಮಾತ್ರ ಬಂದು ನೀನು ಮೆಟ್ಟು ನಿನಗೆ ಮೆಟ್ಟು ನಿನ್ನ ಯೋಗ್ಯತೆಗೆ ಹೊಟ್ಟೆಯಲ್ಲಿ ಹುಟ್ಟಿದ್ದೆ ನೀನು. ನೀನೊಬ್ಬ ಮನುಷ್ಯನ ನೀನು ಯಾರಲ್ಲಿ ಮಾತಾಡುದು? ನಿನಗೆ ಲೋಫರ್ ಗೊತ್ತುಂಟಾ? ಇವನು ಅವರ ಚಡ್ಡಿ ಒಳಗೆ ನಮಗೇನು ಸಾಯಿಲ್ ಇವನು. ಅವರ ಹಾಗೆ ನೀವಲ್ಲ.
ದಲಿತ ಸಂಘಟನೆ ಲೋಫರ್ ನೀನೇ, ನಾಚಿಕೆಟ್ಟವನೇ, ನಿನ್ನ ಯೋಗ್ಯತೆಗೆ ನಿನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೆ ನೀನು. ನೀನೊಬ್ಬ ಮನುಷ್ಯನ, rascal. ಹೆಚ್ಚಿನ ಯಾರು ಮಾತಾಡುದು ಮಗ ನಾನು. ನಿನಗೆ ಲೋಫರ್ ಗೊತ್ತುಂಟಾ? ಬುದ್ಧಿ ಇಲ್ಲದವಳು, ಬುದ್ಧಿ ಇಲ್ಲದವಳು. ಅವರಿಗೆ ಕಳಿಸಕೂಡುದು ಸರ್. ನೀವು ಯಾಕೆ ಹೇಳಿದ್ದು? ಅವ್ರು ಯಾಕೆ ಕಳಿಸಕೂಡುದು ಅವ್ರನ್ನೆಲ್ಲ? ಲೋಫರ್ಸ್ ಅವ್ರಿಗೆ ತಪ್ಪು ಮಾಡಿಕೊಂಡು ಅವ್ರ ಮತ್ತೆ ಮಾತಾಡ್ತಾರೆ. ಅದಕ್ಕೆ ಏನು ನಡೀತಂತ ಹೇಳಿ ಸರ್, ಈ ಇದರಲ್ಲಿ ವಾಪಸ್ ಅಂದವರದ್ದು ಮನೆ ವಾಪಸ್ ಅಂದವರದ್ದು ಮನೆ ಕೂಡಲೇ ಸರ್ ಇಟ್ಟು ನಾಡಿನ ಆನಂದಾಯಿ ಕರ್ಕೊಂಡಿರಿ ಮನೆ ನಾಡಿ ಕರ್ಕೊಂಡೋಡು. ಅದಕ್ಕೆ 50 ವರ್ಷ ಇತಿಹಾಸವಿದೆ. ಅವರಾಗಿ ನಾವು ಯಾಕೆ ಆಗಬೇಕು? ತಹಶೀಲ್ದಾರಿಗೆ ಗೌರವ ಇಲ್ಲ. ಆದ್ರಿಂದ ನಾವು ಅವರ ತರ ಆಗಬಾರ್ದು. ನಾವು ಮಾತ್ರ ಅಲ್ಲ, ಯಾರಿಗೂ ನಮ್ಗೆ ಸಮಸ್ಯೆ ಆಗ್ಬಾರ್ದು ನಮ್ಮಿಂದಾಗಿ. ನಾವು ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳಿ ಅಂದ್ಕೊಳ್ಳಿಕ್ಕೆ ಭಯ ಆಗುತ್ತೆ, ಸಂಕೋಚನೂ ಆಗುತ್ತೆ. ಒಂಥರ ಇನ್ನೊಂದು ಮುಂದಿನ ಬದುಕು, ನಮ್ಮ ಮಕ್ಕಳ ಬದುಕು ನಮಗೆ ಹೇಗೆಲ್ಲ ಇರಬೇಕು ಅನ್ನೋ ಕನಸು ಇವತ್ತಿಗೆ ಬಿಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರಗಳು ನಮ್ಮನ್ನು ತಂದಿಟ್ಟಿವೆ. ನಾನು ಹೇಳೋದಿಷ್ಟೇ, ತುಂಬ ಈಗಲೇ ಮಾತಾಡಿದವರು ಹೇಳಿದರು, ಮಾನ್ಯ ತಹಶೀಲ್ದಾರ್ರೆ, ನೀವು ಯಾರ ಪರ ವಕಾಲತನ ಮಾಡ್ತಾ ಇದ್ದೀರಾ, ಯಾರು ಕೊಟ್ಟ ಹಣಕ್ಕೆ ಬಲಿಯಾಗಿ ಈ ದಲಿತ ವೃದ್ಧರ ಮನೆಯನ್ನು ಕೆಡವಿದ್ರಂತೆ ನೀವೇ ಉತ್ತರ ಕೊಡ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿ ಇದೇ ಪ್ರಾಯದಲ್ಲಿ ಇದ್ರೆ, ಇಂಥವರೇ ಆಗಿದ್ರೆ ನೀವು ಆ ಮನೆಯನ್ನು ಒಡೆದು ಬೀದಿಯಲ್ಲಿ ತಳ್ತಾ ಇದ್ರ? ಇವರಿಗೆ ತಂದ ಪರಿಸ್ಥಿತಿ ನಾಳೆ ನಿಮ್ಮ ಮಕ್ಕಳು ನಿಮಗೆ ಮಾಡಬಾರ್ದು ಅನ್ನೋ ಪರಿಸ್ಥಿತಿ ನಿಮ್ಮ ಮನಸ್ಥಿತಿಯಲ್ಲಿ ಇದ್ರೆ ಇದಕ್ಕೊಂದು ಸಲಹೆಯನ್ನು ನೀವು ಕೊಡ್ಲೇಬೇಕಾಗ್ತದೆ. ಯಾಕಂತ ಹೇಳಿ ನೀವು ತಪ್ಪು ಮಾಡಿದ್ದೀರಿ. ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀರಿ ಅಂತ ಹೇಳಿದ್ರೆ ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ನೀವು ಕೋರ್ಟ್ ಆದೇಶ ಇದೆ. ಯಾರ ಮೇಲೆ ಇದೆ? ರೇಣುಕಾ ಭೂಮಿಯ ಮೇಲೆ ನೀವು ಏನ್ ಬೇಕಾದ್ರೂ ಮಾಡಿ. ನೀವು ತಪ್ಪು ಸಂದೇಶವನ್ನು ನೀವು DC ಅವರಿಗೂ ಕೂಡ ತಲುಪಿಸಿದ್ದೀರಿ. ನಿನ್ನೆ ನಾನು ಇಲ್ಲಿಯ ಸರ್ಕಾರ ಅವರಿಗೆ ಮಾತಾಡಿದೆ ಫೋನಲ್ಲಿ. ಅವ್ರು ಏನ್ ಹೇಳ್ತಾರೆ, ತಹಶೀಲ್ದಾರರು ನಮಗೆ ನೀವು ಮೈಕ್ ಪರ್ಮಿಷನ್ ಕೊಡಬೇಡಿ ಅಂತ ಹೇಳಿ, ಅವರ ತನಿಖೆ ಕೊಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳಿ. ಸರಿಯಪ್ಪ, ಇವ್ರು ಬೇಡ ಅಂತ ಹೇಳಿ ನಾವು ಇವ್ರು ರವಿಕುಮಾರ್ ಸರ್ಗೆ ಅವ್ರಿಗೆ ಫೋನ್ ಮಾಡಿದೆವು. ಆ ಮನುಷ್ಯನಿಗೆ ಗವರ್ಮೆಂಟ್ ಸಿಮ್ಮು ಯಾಕೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಸಣ್ಣ ವಿವೇಚನೆ ಕೂಡ ಇಲ್ಲ ಅಂತ ಹೇಳಿ ನಾನು ಬೇಸರದಿಂದ ಹೇಳ್ತೇನೆ. ಎಷ್ಟು ಒಂದು 10-20 ಸಲ ಫೋನ್ ಮಾಡಿದ್ದೇನೆ. 20 ಸಲ ಪೊಲೀಸರು ನಮ್ಮ ರಕ್ಷಣೆಗೆ ಇರುವುದೇ ಆಗಿದ್ದರೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು. ಒಂದು ಸಲ ನಾನು ಫೋನ್ ರಿಸೀವ್ ಮಾಡಬೇಕು ಅಥವಾ ನಾನು ಬ್ಯುಸಿ ಇದ್ದೇನೆ ಅಂತ ಹೇಳಬೇಕಿತ್ತು. ಅಂತ ಕನಿಷ್ಠ ಜ್ಞಾನ ಇಲ್ಲದವರು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ. SP ಅವರು ಸರ್, SP ಅವರಿಗೂ ಕೂಡ ನಾನು ನಿನ್ನೆ ಇವರನ್ನು ಕರ್ಕೊಂಡು ಹೋಗಿದ್ದೆ. ಆಯ್ತಾ? ಅಲ್ಲಿ ಹೋದಾಗ SP ಅವರು ಇಲ್ಲ, DC ಮೀಟಿಂಗ್ ಅಲ್ಲಿ ಇದ್ದೇನೆ ಅಂತ ಹೇಳಿದ್ರು. ಸರಿಯಪ್ಪ, ನಾವು ಸ್ವಲ್ಪ ಹೊತ್ತು ಕಾದೇವು. ಆಮೇಲೆ ಬರುವಾಗ ಲೇಟಾಗಿ ವಾಪಸ್ ಬಂದ್ರು. ವಾಪಸ್ ನಾವು SP ಗೆ ಫೋನ್ ಮಾಡುವಾಗ್ಲೂ ಕೂಡ ಪಾಪ SP ಸಾಹೇಬ್ರು ಫೋನ್ ಪಿಕ್ ಮಾಡಿದ್ರು. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅಷ್ಟು ಬಿಸಿ ಇರಲಿಲ್ಲ ಕಾಣ್ತದೆ. ಯಾಕಂದ್ರೆ ಇಡೀ ಜಿಲ್ಲೆಯ ಜವಾಬ್ದಾರಿ ಇದೆ ಅಲ್ಲ ಅವ್ರ ಮೇಲೆ. ಅವ್ರು ಫ್ರೀ ಆಗಿದ್ರು ಅಂತ ಕಾಣ್ತದೆ. ಫೋನ್ ರಿಸೀವ್ ಮಾಡಿ ಹೇಳಿದ್ರು, ನಿಮ್ಮ ತಹಶೀಲ್ದಾರರು DC ಅವರಿಗೆ ಪರ್ಮಿಷನ್ ಕೊಡಬೇಡಿ, ಆ ಜಮೀನಿನ ವಿವಾದ ಇದೆ ಅಂತ ಹೇಳ್ತಿದ್ದಾರೆ. ಸ್ವಾಮಿ, ನಿಮ್ಮ ಮನೆ ನಾವು ಯಾವುದೋ ಒಂದು ಮನೆ ನಂಬರ್ 100 ಸರ್ವೆ ನಂಬರ್ ಅಂತ ಹೇಳಿದ್ರೆ, ನಿಮ್ಮ ಮನೆ ತಹಶೀಲ್ದಾರ ಮನೆ ಪಕ್ಕನೆ ಬೇರೆಯವರ ಮನೆ ಇದ್ರೆ ನಿಮ್ಮ ತಹಶೀಲ್ದಾರ ತೊಂದರೆ ಇದೆ, ಕೋರ್ಟ್ ಆದೇಶ ಮಾಡಿ ತಹಶೀಲ್ದಾರ ಮನೆಯನ್ನು ಕೆಡವಿ ಅಂತ ಹೇಳಿ, ನಾವು ತಹಶೀಲ್ದಾರ ಮನೆಯನ್ನು ಒಡೆಯಬೇಕಾ ಅಥವಾ ಹತ್ತಿರಲ್ಲಿರೋ ಮನೆಯನ್ನು ಒಡೆಯಬೇಕಾ ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲದಂತಹ ವ್ಯಕ್ತಿಗಳು ಇಲಾಖೆಯಲ್ಲಿದ್ದಾರೆ. ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳೋದಕ್ಕೆ ಇವರೇ ಕಾರಣ. ಸ್ವಾಮಿ, ಮೊನ್ನೆಯಿಂದ ಇವರು ಕಷ್ಟಪಟ್ಟಿದ್ದಾರೆ. ಬಿಸಿಲು ಮಳೆ ಕೂಡ ಅಡ್ಡ ಇಲ್ದೇನೆ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈ ತಂದೆ ತಾಯಿಗಳ ಶಾಪ ನಿಮಗೆ ತಟ್ಟದೆ ಇರುವುದೇ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನೀವು ನಿಜವಾಗ್ಲೂ ಅಧಿಕಾರ ನಿಮ್ದು ಏರೇ ಇರ್ಬೋದು, ಸಂವಿಧಾನದಲ್ಲಿ ಎಲ್ಲರೂ ಕೂಡ ಸಮಾನರು. ಅಧಿಕಾರ ಇದೆ ಅಂತ ಹೇಳಿ ಈ ಬಡಾಯಿಗಳ ಮೇಲೆ ನಿಮ್ಮ ದರ್ಪ ತೋರುವುದಲ್ಲ. ದಲಿತರ ನೀವು ಅದು ಕೂಡ ಮಾಡಿ. ಎಷ್ಟು ಅಸ್ಪೃಶ್ಯತೆ ಇವರ ಮನಸ್ಸಲ್ಲಿ ಇದೆ ಅಂತ ಹೇಳಿದ್ರೆ ಇಂಥ ಕೊಳಕು ಮನಸ್ಸಿರುವಂತ ತಹಶೀಲ್ದಾರ್ ನಾವು ಎಲ್ಲೂ ಕಂಡಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಿದ್ರೆ ಅಂತ ಹೇಳಿದ್ರೆ, ದಲಿತರು ಅಲ್ಲಿ ಬಂದು ನೀವು ಅಸ್ಪೃಶ್ಯರಾಗ್ತೀರಾ? ಸಂವಿಧಾನದ ಅಡಿಯಲ್ಲಿ ನಿಮಗೆ ಇವತ್ತು ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಇಲ್ಲ. ಅವ್ರು ಯಾವ ಜಾತಿಯವರು ಅಂತ ಹೇಳುದಿಲ್ಲ, ಆಯ್ತಾ, ಗೊತ್ತಿಲ್ಲ ನನಗೆ ಕೂಡ. ಆದ್ರೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು ಮನುಷ್ಯನಾದವನಿಗೆ. ನನಗೆ ಈ ಅಧಿಕಾರ ಕೊಟ್ಟಿರುವುದು ಸಂವಿಧಾನ. ಈ ಸಂವಿಧಾನದ ಪ್ರತಿನಿಧಿಯಾಗಿ ನಾನು ಈ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ಎಲ್ಲರ ಜನರು ಕೂಡ ನಮಗೆ ಸಮಾನರು, ದಲಿತರು ಸಪರೇಟ್ ಅಲ್ಲ ಅಂತೇಳಿ. ಒಂದು ವೇಳೆ ದಲಿತರ ಅಲ್ದೇನೆ ಬೇರೆಯವರ ಮನೆ ಆಗಿದ್ರೆ ಸಾವಿರಾರು ಕಾರಣಗಳನ್ನು ಪೊಲೀಸರು ಕೊಡ್ತಿದ್ರು, ತಹಶೀಲ್ದಾರರು ಕೊಡ್ತಿದ್ರು,
ಅದಕ್ಕೆ ಸಂಬಂಧಪಟ್ಟು DC ಅವರು ಸಪೋರ್ಟ್ ಮಾಡ್ತಿದ್ರೆ ನನ್ಗೆ ಗೊತ್ತಿಲ್ಲ. ಯಾಕೆ ಹೇಳಿ, ಈ ಹಿಂದೆ ನಡೆದಂತ ಪ್ರಕರಣಗಳು, ಅದು ಸೌಜನ್ಯ ಪ್ರಕರಣ ಇರ್ಬೋದು, ಬೇರೆ ಬೇರೆ ಪ್ರಕರಣಗಳಾಗಿದೆ. ಎಲ್ಲರೂ ಕೂಡ ಉಳ್ಳವರನ್ನು ಒಳ್ಳೆಯವರಾಗಿ ಇಟ್ಕೊಳ್ಳಿಕ್ಕೆ ನೋಡಿದ್ದಾರೆ. ಯಾಕೆ ಹೇಳಿ, ಅವರಷ್ಟು ಕೋಟಿ ಕೊಡುವಷ್ಟು ನಮ್ಮಲ್ಲಿ ತಾಕತ್ತಿಲ್ಲ ಸ್ವಾಮಿ. ಒಂದು ಹೊತ್ತಿನ ಊಟವನ್ನು ಕೂಡ ನಾವು ಬೆವರಸಿರಿಸಿ ದುಡಿದು ತಿನ್ನುವಂಥದ್ದು. ನಮಗೆ ನಿಮ್ಮ ಹಾಗೆ ಐಷಾರಾಮಿ ಜೀವನದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಮ್ಮ ಬದುಕನ್ನು ಅರ್ಥ ಮಾಡಿಕೊಳ್ಳಿ. ನೀವು ನಡೆದು ಬಂದ ಹಿಂದಿನದ ನೀವು ಕೂಡ ಇಷ್ಟು ಈಗ ಆರಾಮದಲ್ಲಿ ಇರ್ಬೋದು, ಆದ್ರೆ ನಿಮ್ಮ ತಾಯಿ ಅಂದರು, ನಿಮ್ಮ ತಾತ ಮುತ್ತಾತರು ಇಷ್ಟು ಆರಾಮದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವರ ನಿಮ್ಮ ಹಿಂದಿನ ಜೀವನದ ಬದುಕನ್ನು ನೀವು ಅರ್ಥ ಮಾಡಿಕೊಂಡಿದ್ರೆ ಇವರ ಜೀವನ ನಿಮಗೆ ಅರ್ಥ ಆಗ್ತಿತ್ತು ಸ್ವಾಮಿ, ಅರ್ಥ ಆಗ್ತಿತ್ತು. ಹಾಗಾಗಿ ನಾನು ಹೇಳೋದಿಷ್ಟೇ, ದಲಿತರ ನೀವು ಏನು ತಪ್ಪು ಮಾಡಿದ್ದೀರಾ, ನಿಮ್ಮಿಂದ ತಪ್ಪಾಗಿ ತಪ್ಪಾಗಿರುವಂಥದ್ದು. ಕೋರ್ಟ್ ಆದೇಶವನ್ನು ಯಾವತ್ತೂ ಗೌರವಿಸ್ತೇವೆ. ರೇಣುಕನ ವಿಷಯದಲ್ಲಿ ನೀವು ಏನು ತೀರ್ಮಾನ ತಗೊಳ್ತೀರಾ ಅದಕ್ಕೆ ನಾವು ಕೂಡ ಗೌರವ ಕೊಡ್ತೇವೆ. ನಾನು ನಿನ್ನೆ SP ಅವರಲ್ಲಿ ಕೂಡ ಹಾಗೆ, ರೇಣುಕರ ಸಮಸ್ಯೆ ನಿಮಗೆ ಬಿಟ್ಟದು ಸ್ವಾಮಿ, ನೀವು ಏನ್ ಬೇಕಾದ್ ಮಾಡ್ಕೊಳ್ಳಿ. ಆದ್ರೆ ಈ ವೃದ್ಧ ತಾಯಿ ತಂದೆಯರ ಅವರ ಹೆಸರಿನಲ್ಲಿ ಇವರಿಗೆ ನೀವು ದಬ್ಬಾಳಿಕೆ ನಡೆಸ್ತಿರಲ್ಲ, ಎಷ್ಟು ನೀವು ಅಮಾನ್ಯರು ಅಂತ ಹೇಳಿದ್ರೆ ನೀವು ಇಲಾಖೆಯನ್ನು ಕಳಿಸ್ತೀರಿ. ಅವರ ಒಂದು ಮನೆಯಲ್ಲಿರುತ್ತ ಪಾತ್ರೆಯನ್ನು ಬಿಟ್ಟಿಲ್ಲ ಸ್ವಾಮಿ, ಅದನ್ನು ಕೂಡ ನೀವು ಸೈಡ್ಗೆ ನಿಮ್ಮ ಮಾನವೀಯತೆ ಇದೆ ಅಂತ ಹೇಳ್ತಿದ್ದೆ, ಅದನ್ನು ಕೂಡ ನಜ್ಜು ಗುಜ್ಜಾಗಿ ಮಾಡಿದ್ರಿ. ನಿಮ್ಮ ಮಾನವತೆ ಎಲ್ಲೇ ಸತ್ತು ಹೋಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಿದ್ದೇನೆ. ನೀವು ಕೂಡ ಮನುಷ್ಯರಲ್ವಾ? ನಿಮಗೆ ಕೂಡ ನೋವಾಗುದಿಲ್ವಾ? ನೀವು ಕೂಡ ಹಸಿವೆ ಇಲ್ವಾ? ನೀವು ಅಕ್ಕ ತಂಗಿರ ಜೊತೆ ಬಾಳ್ಲಿಲ್ವಾ? ತಂದೆ ತಾಯಿಗಳ ಜೊತೆ ಬಾಳ್ಲಿಲ್ವಾ? ಅಣ್ಣ ತಮ್ಮಂದಿರ ಜೊತೆ ಬಾಳ್ಲಿಲ್ಲ? ಒಂದು ವೇಳೆ ನೀವು ಬಾಳ್ತಾ ಇದ್ರೆ ಇವರ ನೋವು ಏನಾಗ್ತಿತ್ತು ಅಂತ ನಿಮಗೆ ಗೊತ್ತಾಗ್ತಿತ್ತು. ಇವರು ಈಗ ಏನು ಆರೋಗ್ಯ ಸಮಸ್ಯೆ ಅದಕ್ಕೂ ಕೂಡ ನೇರವಾಗಿ ಸರ್ಕಾರದ ಹೊಣೆ ಆಗ್ತಾ ನಮ್ಮ ತಹಶೀಲ್ದಾರ್, ಸರ್ಕಾರದ ಒಂದು ಭಾಗ ನಮ್ಮ ತಹಶೀಲ್ದಾರ್. ಹಾಗಾಗಿ ನಾವು ಕೇಳುವುದಿಷ್ಟೇ, ಇವರ ಮನೆಯನ್ನು ಯಾವ ರೀತಿ ಒಳ್ಳೆ ಮನೆಯನ್ನು ಒಂದು ಕಡೆಯಿಂದ ದಲಿತ ದೌರ್ಜನ್ಯ ಸಭೆ ಅಂತ ಕುಂದುಕೊರತೆ ಸಭೆ ಅಂತ ಇಡ್ತೀರಿ. ನಿಜವಾಗ್ಲೂ ಆ ಸಭೆಯಲ್ಲಿ ಗೌರವ ಇದೆ, ಸಮಸ್ಯೆಗಳು ಕೆಲವು ಇತ್ಯರ್ಥಗಳು ಕೂಡ ಆಗ್ತಿದೆ. ಆದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪೇಪರ್ ಅಲ್ಲಿ ದಲಿತರ ಕುಂದುಕೊರತೆ ಸಭೆಯಲ್ಲಿ ದಲಿತರಿಗೆ ಯಾವ ತೊಂದರೆ ಅದು ನಾವಿದೆ ಅಂತ ಹೇಳುವವರು ಇಲ್ಲಿ ದಲಿತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದೀರಾ. ಇದು ಎಷ್ಟು ನೀವು ನಿಜವಾಗ್ಲೂ ದಲಿತ ಕುಂದುಕೊರತೆ ಸಭೆಗೆ ನಿಮ್ಮ ಇಲಾಖೆಯಿಂದ ಆಗುವಂತ ಅವಮಾನ ಅಂತ ಹೇಳಿ ಈ ಸಂದರ್ಭ ನಾನು ಹೇಳ್ತಿದ್ದೇನೆ. ನಿಜವಾಗ್ಲೂ ನಿಮಗೆ ದಲಿತರ ಬಗ್ಗೆ ಕಾಳಜಿ ಇರ್ತಿದ್ರೆ, ದಲಿತರ ನೋವು ಕಾಕ್ಷಗಳಿಗೆ ನೀವು ಸ್ಪಂದಿಸದೆ ಆಗಿದ್ರೆ ಇವರ ಮನೆಯನ್ನು ವಾಪಸ್ ಕೊಡುವುದರ ಮುಖಾಂತರ ಆ ವೃದ್ಧ ದಂಪತಿಗಳನ್ನ ಅಲ್ಲಿ ಬದುಕಲಿಕ್ಕೆ ಬಿಡಿ. ಮಾನವರನ್ನ ಅಂದ್ಕೊಳ್ಳಿ, ಇಲ್ಲಂದ್ರೆ ನಿಮ್ಮ ಕೈಯಿಂದೇ ಅವರು ಸಾಯಿಸೋದಂತ ನೀವು ಸಾಯಿಸ್ಬಿಡಿ. ನಿಮ್ಮ ಕೈಯಿಂದ ಅವರನ್ನು ಸಾಯಿಸಬೇಡಿ. ಯಾಕಂದ್ರೆ ಆ ನರಕದ ಬದುಕು ಅವರಿಗೆ ಬೇಡ. ಅವ್ರಿಗೆ ಮೊನ್ನೆಯಿಂದ ಎಷ್ಟು ಅಳ್ತಿದ್ದಾರೆ, ಎಷ್ಟು ಕಷ್ಟ ಪಡ್ತಿದ್ದಾರೆ. ನಿನ್ನೆ ನಾನು SP ಆಫೀಸಿಂದ ಹೋಗಿ ವಾಪಸ್ ಬರುವಾಗ ಅವ್ರು ಒಂದ್ ವೇಳೆ ಲೇಟ್ ಆಗ್ತಿದ್ದ SP ಸಿಕ್ಕಿದ್ರೇನು, ಆದ್ರೆ ಅವ್ರು ವೆಹಿಕಲ್ ಮಾಡಿಕೊಂಡು ಬರುವಷ್ಟು ತಾಕತ್ತು ಅವರಿಲ್ಲ ಸ್ವಾಮಿ. ಅವರಿಗೆ ವೆಹಿಕಲ್ ಮಾಡಿಕೊಡುವಷ್ಟು ತಾಕತ್ತು ನಮ್ಮಲ್ಲಿಲ್ಲ ಸ್ವಾಮಿ. ನಾವು ಕಳೆದುಕೊಂಡಿದ್ದೇವೆ ಅಲ್ಲ, ನಮಗೆ ಆ ನೋವುಗಳ ಅರ್ಥ ಆಗ್ತಿದೆ. ಹಾಗಾಗಿ ಇವರ ಬೆಂಬಲಕ್ಕೆ ನಾವು ದಲಿತ ಹಕ್ಕು ಸಮಿತಿ ಬೆಂಬಲ ಕೊಡ್ತಿದ್ದೇವೆ. ಮಾತ್ರವಲ್ಲ, ಇವರಿಗೆ ನ್ಯಾಯ ಸಿಗುವವರೆಗೆ ಇವರನ್ನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಇಲ್ಲಿಂದ ಕದಲಲ್ಲ, ಮಾತ್ರ ಅಲ್ಲ, ತಹಶೀಲ್ದಾರ್ ಅಮಾನತು ಆಗ್ಲೇಬೇಕು. ಇಂಥ ಮಾನವೀಯತೆ ಇಲ್ಲದಂತಹ ಇಂಥ ಒಂದು ತಪ್ಪು ಸಂದೇಶವನ್ನು ಇಲಾಖೆಗಳಿಗೆ ಕೊಡುವಂತ ತಹಶೀಲ್ದಾರ್ಗೆ ಇಲ್ಲಿ ಇರ್ಲಿಕ್ಕೆ ಯೋಗ್ಯರು ಕೂಡ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದೆ. ಒಂದು ವೇಳೆ ಅವರಿಗೆ ಯೋಗ್ಯತೆ ಇದೆ, ಇನ್ನೂ ಕೂಡ ಎಲ್ಲೋ ಒಂದು ನಾರದಲ್ಲಿ ಮಾನವೀಯತೆ ಇದೆ ಅಂತ ಹೇಳಿ ಅಂದುಕೊಂಡಿದ್ರೆ, ಅಥವಾ ಅವರು ತಪ್ಪು ಆಗಿ ಎಲ್ಲರೇ ಆಗುದು ಸಹಜ ಸ್ವಾಮಿ. ತಪ್ಪಾಗುದು ಸಹ ಮನುಷ್ಯ ಅಂದ ಮೇಲೆ ತಪ್ಪು ಆಗ್ಲೇಬೇಕು. ಅವರ ತಪ್ಪನ್ನು ಅವರೇ ತಿದ್ದಿಕೊಂಡು ನಾನು ತಪ್ಪು ಸಂದೇಶವನ್ನ ಕೊಟ್ಟಿದ್ದೇನೆ, ಇನ್ನು ಮುಂದಕ್ಕೆ ಸರಿ ಇರ್ತೇನೆ ಅಂತ ಹೇಳಿ ಅವರನ್ನು ತಪ್ಪಿ ಓಡ್ಕೊಳ್ಬೇಕು. ಮತ್ತೆ ಈ ಮಣ್ಣು, ಈ ತುಳುನಾಡ ಭೂಮಿ ಸತ್ಯ ಧರ್ಮ ನ್ಯಾಯಕ್ಕಾಗಿ ಹುಟ್ಟಿದ ಊರು. ಇಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಸತ್ಯಗಳು ಬೆಳೆದು ಬಂದಿದೆ, ನ್ಯಾಯ ಸಿಕ್ಕಿದೆ. ಹಾಗಾಗಿ ನಾನು ಹೇಳುವಂಥದ್ದು, ನ್ಯಾಯ ಇವರಿಗೆ ಸಿಗ್ಲೇಬೇಕು. ಈ ಮಣ್ಣಿನ ಗುಣವೇ ಅದು. ತಪ್ಪು ಆಯ್ತು ಅಂತ ಹೇಳಿದ್ರೆ ಹೋರಾಟ ಮಾಡ್ತೇವೆ, ತ್ಯಾಗನೂ ಮಾಡ್ತೇವೆ. ಆ ಹೋರಾಟದಲ್ಲಿ ಗೆಲ್ತೇವೆ ಅನ್ನುವ ವಿಶ್ವಾಸದೊಂದಿಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿದ್ದು ನಿಮ್ಗೆಲ್ಲರೂ ಕೂಡ ವಂದಿಸ್ತಾ ನನ್ನ